ಇಬ್ಬರನ್ನು ಮದುವೆಯಾಗಿ ವಂಚಿಸಿದ್ದ ಭೂಪನೊಬ್ಬ ಮೂರನೇ ಮದುವೆಯಾಗಿದ್ದಾನೆ. ಎರಡನೇ ಹೆಂಡತಿಗೆ ಮಾನಸಿಕ ಮತ್ತು ದೈಹಿಕ ಹಿಂಸೆ ನೀಡಿದ ಬಗ್ಗೆ ಮಂಗಳೂರು ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆತನ ಕುರಿತಾದ ಒಂದು ವರದಿ ಇಲ್ಲಿದೆ. ಈತನ ಹೆಸರು ರಾಘವೇಂದ್ರ ಕುಲಕರ್ಣಿ. ಈತ ಬೆಂಗಳೂರಿನ ಬಸವೇಶ್ವರ ಬಡಾವಣೆಯವನು. ಮೂಡುಬಿದ್ರೆಯ ಹೆಣ್ಣೊಬ್ಬಳನ್ನ ಮದುವೆಯಾಗಿ ಹೆಣ್ಣಿನ ಕಡೆಯವರಿಗೆ ತನ್ನ ಬಳಿ ಸಾಕಷ್ಟು ಆಸ್ತಿ ಇದೆ ಎಂದು ನಂಬಿಸಿ 1 ಲಕ್ಷ ಹಣ ಕೂಡ ಪಡೆದಿದ್ದ. ಆದರೆ ಆಗಲೇ ಆತನಿಗೆ ಖ್ಯಾತ ಜ್ಯೋತಿಷಿಯೊಬ್ಬರ ಮಗಳ ಜೊತೆ ವಿವಾಹವಾಗಿತ್ತು. ಮೂಡುಬಿದ್ರೆಯ ಹುಡುಗಿಯನ್ನ ಮದುವೆಯಾದ ಬಳಿಕ ರಾಘವೇಂದ್ರ ಆಕೆಗೆ ಮಾನಸಿಕ ದೈಹಿಕ ಹಿಂಸೆ ನೀಡಲು ಆರಂಭಿಸಿದ್ದ. ಆಕೆಯನ್ನ ಕೆಲಸಕ್ಕೆ ಕಳುಹಿಸಿ ತಾನು ಉಂಡಾಡಿಯಾಗಿ ತಿರುಗಾಡಿಕೊಂಡಿದ್ದ. ಹೆರಿಗೆಗೆ ಊರಿಗೆ ಬಂದ ಹೆಂಡತಿಯನ್ನ ಇನ್ನಿಲ್ಲದಂತೆ ಕಾಡಿದ್ದ. ಹೆಂಡತಿ ಊರಿಗೆ ಮರಳುತ್ತಿದ್ದಂತೆ ಆತ ತನ್ನ ಚಟ ಆರಂಭಿಸಿದ್ದ. ಊರಿನಿಂದ ವಾಪಸ್ಸು ಬೆಂಗಳೂರಿಗೆ ಹೋದ ಎರಡನೇ ಪತ್ನಿಯನ್ನ ಊರಿಗೆ ಹೋಗುವಂತೆ ಒತ್ತಾಯಿಸಿ ಕಳುಹಿಸಿದ್ದ. ಆ ಸಂದರ್ಭದಲ್ಲಿ ಇನ್ನೊಬ್ಬಳನ್ನ ಮದುವೆಯಾದ. ಆ ಬಗ್ಗೆ ಆತನೇ ಹೇಳಿರುವ ವಿಡಿಯೋ ಕೂಡ ಇದೆ. ಅಲ್ಲ, ನೀನು ಫಸ್ಟ್ ಮದುವೆ ಆದದನ್ನು ಹೇಳದೆ ನಮ್ಮ ಹುಡುಗಿನ ಎರಡನೇ ಅದೇ ಅವಳು ಬದುಕಿದ್ದಾಗೆ ಮೂರನೇದಾಗ್ಲಿಕ್ಕೆ ಆಗಿದೆ ಅಂತಿದ್ಯಾ? ನೀನು ಆಗಿದ್ಯಾ? ಮದುವೆ ಆಗೋಯ್ತಾ? ಯಾವಾಗಾಯ್ತು? ಕಳಿಸಿದ್ಯಾ? ಯಾವಾಗ ಮದುವೆ ಆದದು? ಯಾವ ಮಠದಲ್ಲಿ? ಎಷ್ಟು ತಾರೀಕಿಗೆ? ಇರೋ ಅವ್ನು ಮಾತಾಡ್ತಾ ಇದ್ದಾನೆ. ಇರೋ, ಎಷ್ಟು ತಾರೀಕಿಗೆ ಆದದು? ಅವನ ಜೊತೆಗಿದ್ಲು, ಇವಳ ಜೊತೆಗಿದ್ಲು ಹೇಳ್ತಾಳೆ. ಅವ್ಳು ಯಾಕೆ ಬೆಳಿಗ್ಗೆ ಸಂಜೆವರೆಗೆ ದುಡಿಬೇಕು ಹೇಳು? ಇನ್ನು ಆಕೆಯ ಮನೆಯವರು ಪೊಲೀಸ್ ದೂರು ನೀಡಲು ಮುಂದಾದ್ರು. ಮಂಗಳೂರಿನ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲು ಹೋದಾಗ ಪ್ರಕರಣ ದಾಖಲಾಗದಂತೆ ಆತನ ಮಾವ ರಾಘವೇಂದ್ರ ಸಾಕಷ್ಟು ಒತ್ತಡ ತಂದಿದ್ದ. ಆತ ಈ ಹಿಂದೆ ಹೆಸರಾಂತ ಸೀರಿಯಲ್ಗೆ ಸಹಾಯಕ ನಿರ್ದೇಶಕ ಕೂಡ ಆಗಿದ್ದ. ಆದರೆ ಮಹಿಳಾ ಠಾಣಾ ಅಧಿಕಾರಿಗಳಾದ ಶ್ರೀಲತಾ ಮತ್ತು ರೇವತಿಯವರು ದಿಟ್ಟತನದಿಂದ ಎಫ್ಐಆರ್ ದಾಖಲಿಸಿದ್ದಾರೆ. ಸದ್ಯ ಪ್ರಕರಣ ದಾಖಲಾಗಿದ್ದು ತನಿಖೆ ಆರಂಭವಾಗಿದೆ. ನಾನು ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾ ಇರುವಾಗ ಕೆಲಸಕ್ಕೆ ಹೋಗ್ತಾ ಇರುವಾಗ ರಾಘವೇಂದ್ರ ಮಠಕ್ಕೆ ಸಹ ಹೋಗ್ತಾ ಇದ್ದೆ ಗುರುವಾರ. ಹೀಗೆ ಇರಬೇಕಾದ್ರೆ ಅಲ್ಲಿ ರಾಘವೇಂದ್ರ ಮಠದಲ್ಲಿ ಒಬ್ಬರು ಗೀತಾ ಆಂಟಿ ಅಂತ ಇದ್ದಾರೆ, ಅವರದ್ದು ಪರಿಚಯ ಆಯಿತು. ಹೀಗೆ ಅವರು ಒಳ್ಳೆದಿದ್ದರು. ಹೀಗೆ ಇರುವಾಗ ಅಲ್ಲಿ ಅವರು ಒಮ್ಮೆ ಕೇಳ್ತಾರೆ, ನಂದು ಗಂಡಂದು ಅಕ್ಕನ ಮಗ ಇದ್ದಾನೆ, ಅವನು ಮದುವೆ ಆಗ್ತೀಯ? ಅದಕ್ಕೆ ನಾನು ಆಗ ಹೇಳ್ತೇನೆ ಇಲ್ಲ ಅಂತ ಹೇಳ್ತೇನೆ. ಅವರು ನಾನು ಮತ್ತೊಮ್ಮೆ ಅಮ್ಮನ ಜೊತೆ ಹೋಗಿರ್ತೇನೆ. ಅಮ್ಮನ ಜೊತೆ ಹೋಗಿರುವಾಗ ಅಮ್ಮನ ಹತ್ರ ಒಮ್ಮೆ ಕೇಳಿದರು. ಅಮ್ಮ ಸಹ ಆಗ ಹೇಳಿದರು ಇಲ್ಲ ಅಂತ ಹೇಳಿದರು. ನೆಕ್ಸ್ಟ್ ಏನಾಗ್ತದೆ ಅಂತ ಹೇಳಿದರೆ, ಹೀಗೆ 1-2-3 ಸಲ ಅಮ್ಮನ ಹತ್ರ ಕೇಳ್ತಾರೆ. ಅಮ್ಮ ಯಾರ ಜೊತೆ ಆದರೂ ಮಾತಾಡಿದರೆ, ಬಾಯ್ಸ್ ಜೊತೆ ಆಗಲಿ ಯಾರ ಗಂಡಸರ ಜೊತೆ ಮಾತಾಡಿದ್ರು ನಿಂಗೂ ಅವನಿಗೂ ಏನು ಸಂಬಂಧ ಹಾಗೆಲ್ಲ ಕೇಳ್ತಿದ್ರು. ಮನೆಯವನವ್ರು ಕೂಡ ಬಂದು ಬಾಡಿಗೆಗೆ ಅಂತ ಬರ್ತಿದ್ರು. ಬಾಡಿಗೆಗೆ ಬಂದಾಗ ಸಹ ಹಾಗೆ ಮಾಡ್ತಿದ್ರು. ಮತ್ತು ಒಮ್ಮೆ ಪ್ರೆಗ್ನೆಂಟ್ ಇರುವಾಗ ನಾನು ಇಸ್ತ್ರಿ ಅವರ ಅಂಗಡಿಗೆ ಹೋಗಿ ಬಟ್ಟೆ ಕೊಟ್ಟಿದ್ದೆ. ಬಟ್ಟೆ ಕೊಡುವಾಗ ಸಹ ಅವರು ಹೇಳಿದರು, ನೀನು ಅವನ ಜೊತೆ ಎಂತ ಇದು ಮಾಡ್ತಿದ್ದಿ ಅಂತ. ಮತ್ತು ಫೋನ್ ಮಾಡಿದ್ರು ಸಹ ಕೆಟ್ಟದಾಗಿ ಬೈದು. ಪ್ರೆಗ್ನೆಂಟ್ ಆದ ನಂತರ ನಾನು ಊರಿಗೆ ಬಂದ ನಂತರ ಅವ್ರು ಹೇಳಿದರು, ಇಲ್ಲಿ ಊರಲ್ಲಿ ಸೀಮಂತ ಎಲ್ಲ ನಮ್ಮದ್ರಲ್ಲೆಲ್ಲ ಮಾಡೋದಿಲ್ಲ ಹಾಗೆ ಹೇಳಿದರು. ನಂತರ ಊರಲ್ಲಿ ಡೆಲಿವರಿ ಆಯಿತು. ಡೆಲಿವರಿಗೂ ಹಾಗೆ 1 ರೂಪಾಯಿ ಕೂಡ ಇದು ಮಾಡಲಿಲ್ಲ, ಎಲ್ಲ ನಮ್ಮ ಮನೆಯವರೇ ಮಾಡಿದ್ದು. ಅದಾದ ನಂತರ ಮಗು ಆಯಿತು. ಮಗು ಆದ್ನಾಗ ಸಹ ಹಾಗೆ
ತುಂಬ ಚಿತ್ರಹಿಂಸೆ ಕೊಡ್ತಿದ್ರು. ಕುಡಿಯುವುದು, ಬಂದು ಹೊಡೆಯುವುದು ಹಾಗೆಲ್ಲ ಮಾಡ್ತಿದ್ರು. ಒಂದ್ಸಲ ಮಗುವನ್ನು ಕೂಡ ಎತ್ತಿ ಕೆಳಗಾಕಿದ್ದು ಇದೆ. ಅದು ಕೆಳಗೆ ಹಾಸಿಗೆ ಇದ್ದದ್ರಿಂದ ಮಗುಗೆ ಪಾಪ ಏನಾಗಿರ್ಲಿಲ್ಲ. ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ, ಉಡುಪಿ.